ದೇವಿ ಮಹಾಂಕಾಳಿಯನ್ನ ಅವಹೇಳನಕಾರಿಯಾಗಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ರೂಪದಲ್ಲಿ ಚಿತ್ರಿಸಿರುವ ಡಾಕ್ಯುಮೆಂಟರಿ ನಿರ್ದೇಶಕಿ ಲೀನಾ ಮಣಿ ಮೇಕಳೈ ವಿರುದ್ಧ ಸರ್ಕಾರ ಶೀಘ್ರವೇ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮಂಗಳೂರು ಹೊರವಲಯದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ದಿನೇಶ್ ರೈ ಒತ್ತಾಯಿಸಿದ್ದಾರೆ. ದುಷ್ಟರನ್ನ ಸಂಹರಿಸುವ ದೇವಿ ಮಹಾಕಾಳಿ, ಹಿಂದೂಗಳು ಬಹಳಷ್ಟು ನಂಬುವ ದೇವಿಗೆ ಅವಹೇಳನ ನಡೆಸಿರುವುದು ಸಮಸ್ತ ಹಿಂದೂ ಸಮಾಜಕ್ಕೆ ಮಾಡಿರುವಂತಹ ಅಪಮಾನ. ಯಾರಿಗೂ ಇನ್ನೊಂದು ಧರ್ಮದ ವಿಚಾರಗಳನ್ನು ಅವಹೇಳನಗೈಯುವ ಹಕ್ಕಿಲ್ಲ. ಶೀಘ್ರವೇ ತಪ್ಪಿತಸ್ಥ ನಿರ್ದೇಶಕಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಬಂಧಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಹಿಂದೂ ದೇವತೆ ಮಹಾಂಕಾಳಿ, ಕಾಳಿ ದೇವತೆಯ ಸಾಕ್ಷಿ ಚಿತ್ರವನ್ನ ಪ್ರದರ್ಶಿಸಿ ಅವಹೇಳನಕಾರಿಯಾಗಿ ಅವರ ಬಾಯಲ್ಲಿ ಸಿಗರೇಟ್ ಅನ್ನು ಕೊಟ್ಟು ಅವರು ಪಾರ್ಕ್ ತಿರುಗುವ ಇನ್ನಿತರ ಎಲ್ಲ ವಿಚಾರಗಳನ್ನು ಹಾಕಿಕೊಂಡು ಸಿನಿಮಾವನ್ನು ಮಾಡಿದಂಥ ಲೀನಾ ಅಂತೇಳಿ ಯಾರಿದ್ದಾರೆ ಅವರ ಮೇಲೆ ಸರ್ಕಾರ ಮೊಕದ್ದಮೆಯನ್ನು ದಾಖಲಿಸಬೇಕು, ಕೇಸ್ ದಾಖಲು ಮಾಡಬೇಕು, ಮತ್ತೆ ಕಾನೂನು ಪ್ರಕಾರ ಅವರಿಗೆ ಏನು ಶಿಕ್ಷೆ ಆಗಬೇಕು ಅದು ಆಗಬೇಕು. ಯಾಕೆಂತ ಹೇಳಿದ್ರೆ ಹಿಂದೂ ದೇವತೆ ಆಗಿರ್ತಕ್ಕಂಥ ಕಾಳಿ ಅನ್ನುವಂಥದ್ದು ಯಾವ ದುಷ್ಟರನ್ನು ನಾಶ ಮಾಡಲಿಕ್ಕೆ ಇರ್ತಕ್ಕಂಥ ದೇವತೆ. ಅಂತ ಕಾಳಿಯ ಇದರಲ್ಲಿ ಬಾಯಿಯಲ್ಲಿ ಸಿಗರೇಟ್ ಅನ್ನು ಕೊಡುವ ಮುಖಾಂತರ ಇಡೀ ಹಿಂದೂ ಧರ್ಮಕ್ಕೆ ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರೇ ಆಗಲಿ ಎಲ್ಲೇ ಆಗಲಿ ಯಾವುದೇ ಧರ್ಮಕ್ಕೆ ಅವಹೇಳನ ಮಾಡುವಂಥ ಕೆಲಸವನ್ನು ಯಾರು ಕೂಡ ಮಾಡಬಾರದು. ಅದಕ್ಕಾಗಿ ಇವರು ಮಾಡಿದ್ದಾರೆ. ಇವರಿಗೆ ಕಾನೂನಿನ ಪ್ರಕಾರ ಸರ್ಕಾರ ಶಿಕ್ಷೆಯನ್ನ ನೀಡಬೇಕು ಅನ್ನುವಂಥದ್ದು ನಾನೊಬ್ಬ ಉಳ್ಳಾಲದ ಬ್ಲಾಕ್ ಕಾಂಗ್ರೆಸ್ನ ಸದಸ್ಯನಾಗಿ ನಾನು ಈ ರೀತಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ.